ಉಡುಪಿ ಶ್ರೀಕೃಷ್ಣ ಮಠ ವಿಶೇಷ ಸಂಪ್ರದಾಯ ಆಚರಣೆಗಳಿಗೆ ಹೆಸರುವಾಸಿ. ಅದರಲ್ಲೂ ಕೂಡ ಅಶ್ವಯುಜ ಮಾಸದಲ್ಲಿ ಯೋಗ ನಿದ್ರೆಯಲ್ಲಿರುವ ಮಾಧ್ವನನ್ನ ಎಚ್ಚರಿಸುವ ಪಶ್ಚಿಮ ಜಾಗರ ಪೂಜೆ ಕಣ್ತುಂಬಿಕೊಳ್ಳುವುದೇ ಕಣ್ಣಿಗೆ ಹಬ್ಬ. ಹಣತೆಗಳ ಬೆಳಕಿನಿಂದ ಕೃಷ್ಣ ಸಾನ್ನಿಧ್ಯ ಕಂಗೊಳಿಸಿದರೆ ಅವಾದ್ಯ ಘೋಷಗಳು ಭಕ್ತರ ಮನಸ್ಸಿಗೆ ಮುದವನ್ನು ನೀಡುತ್ತೆ. ಉಷಃ ಕಾಲದ ಪೂಜೆಯ ಅದ್ಭುತ ದೃಶ್ಯ ಕಾವ್ಯ ಮನಸೂರೆಗೊಳಿಸುತ್ತೆ. ಹಣತೆಯ ಬೆಳಕಿನಿಂದ ಕಂಗೊಳಿಸುವ ಉಡುಪಿಯ ಕೃಷ್ಣಮಠ ಶಂಖ, ನಗರಿ, ಡಮರು, ಡೋಲು, ವಾದ್ಯಕೋಶಗಳು, ರಂಗನಾಯಕ ರಾಜೀವ ಲೋಚನ ರಮಣನೆ ಬೆಳಗಾಯ್ತೆನ್ನುತ್ತಾ ಎನ್ನುವ ಮುಂಚಾನೆಯ ಉದಯರಾಗ. ಪರ್ಯಾಯದ ಅಧಮಾರು ಮಠಾಧೀಶ ಈಶಪ್ರಿಯ ಶ್ರೀಗಳಿಂದ ಕೂರ್ಮ ಆರತಿ. ಇದು ದಿನಕರ ದಿನ ಆರಂಭಿಸುವ ಮುನ್ನ ಮುಂಚಾವಿನ ಸಮಯದಲ್ಲಿ ಯೋಗ ನಿದ್ರೆಯಲ್ಲಿ ಇರುವ ಮಧ್ವನನ್ನ ಎಚ್ಚರಿಸುವ ವಿಶೇಷ ಪೂಜೆ. ಅಶ್ವಯುಜ ಶುದ್ಧ ಏಕಾದಶಿಯಿಂದ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿಯ ತನಕ ದೇವರನ್ನ ಯೋಗ ನಿದ್ರೆಯಿಂದ ಎಬ್ಬಿಸುವ ಸಂಭ್ರಮದ ಪಶ್ಚಿಮ ಜಾಗರ ಪೂಜೆ. ಉಡುಪಿ ಕೃಷ್ಣನಿಗೆ 16 ಬಗೆಯ ಪೂಜೆಗಳನ್ನ ಮಾಡ್ತಾರೆ. ಆದರೆ ಎಲ್ಲ ಪೂಜೆಗಳಿಗೂ ಕಳಶವಿಟ್ಟಂತೆ ಈ ಪಶ್ಚಿಮ ಜಾಗರ ಪೂಜೆ ನಡೆಯುತ್ತೆ. ಈ ಕಡೆಯ ತಿಂಗಳಿನಲ್ಲಿ ಭಗವಂತ ಏಳುವುದಕ್ಕೆ ಮುಂಚಿತವಾಗಿ ಒಂದು ವಿಶೇಷ ಪೂಜೆ ಅಥವಾ ಭಗವಂತನ ಎಬ್ಬಿಸುವುದು ಅಂತಲೂ ಹೇಳಬಹುದು. ಭಗವಂತನಿಗೆ ನಿದ್ರೆ ಅಂದರೆ ನಮ್ಮ ಥರದ ನಿದ್ರೆ ಅಲ್ಲ. ನಮಗೆಲ್ಲ ನಿದ್ರೆ ಬಂದರೆ ಪ್ರಪಂಚದ ಯಾವ ವಿಷಯವೂ ಗೊತ್ತಿರೋದಿಲ್ಲ. ಆದರೆ ಭಗವಂತನಿಗೆ ಹಾಗೆ ಆಯಿತು ಅಂತ ಹೇಳುವ ಹಾಗಿಲ್ಲ. ಅವನಿಂದಲೇ ಎಲ್ಲವೂ ನಡೀತಾ ಇದೆ. ಅದು ಯೋಗ ನಿದ್ರೆ ಅಂತ. ಹಾಗಾಗಿ ಭಗವಂತನಿಗೆ ಎಲ್ಲವೂ ತಿಳಿಯುತ್ತದೆ, ಎಲ್ಲವೂ ಅವನ ಅಧೀನದಲ್ಲೇ ಇರ್ತದೆ. ಆದರೂ ಕೂಡ ಆ ಭಗವಂತ ಆನಂದಮಯ ಅಂತ ತೋರಿಸಲಿಕ್ಕೆ, ಆ ಅನುಸಂಧಾನ ಮಾಡಲಿಕ್ಕೆ ನಮಗೆ ಇರುವ ಅವಕಾಶ ಇದು. ಈ ಕಡೆಯ ತಿಂಗಳಲ್ಲಿ ನಾವು ಸಾಧಾರಣ ಇದು ಚಳಿಗಾಲದಲ್ಲಿ ಬರ್ತದೆ. ನಾವು ಬೇಗ ಏಳಬೇಕು, ಬೇಗ ಎದ್ದು ವಿಶೇಷ ಸಾಧನೆಗಳನ್ನು ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ಈ ಆಚರಣೆಗಳೆಲ್ಲ ಇವೆ. ಭಕ್ತರ ಆರಾಧನೆಯ ಕಲ್ಪನೆಯೇ ಅದ್ಭುತ. ತಮ್ಮಂತೆಯೇ ದೇವರು ಎಂದು ಭಾವಿಸುವ ಭಕ್ತರು ದೇವರಿಗೂ ನಿದ್ರೆಯನ್ನ ಮಾಡಿಸಿ ಮತ್ತೆ ಅವರನ್ನ ಸುಪ್ರಭಾತ ಪೂಜೆಗಳಿಂದ ಎಬ್ಬಿಸುವ ಪರಿಯೇ ಅನನ್ಯ. ಈ ವೇಳೆ ಮಠದ ಆವರಣದಲ್ಲಿ ಅಪರೂಪದ ಸೂರ್ಯ ವಾದ್ಯವನ್ನ ಮೊಳಗಿಸಲಾಗುತ್ತೆ. ಅಪರೂಪದ ವಾದ್ಯವನ್ನ ತಲೆಯ ಮೇಲೆ ಕಿರೀಟದಂತೆ ಧರಿಸಿ ಅದನ್ನು ನುಡಿಸುವುದು ಒಂದು ವಿಶಿಷ್ಟ ಆಚರಣೆ. ಕಡೆಗೋಲು ಕೃಷ್ಣನ ವಿಶ್ವರೂಪ ದರ್ಶನವನ್ನ ಕಾಣಲು ಅದ್ಭುತವಾಗಿರುತ್ತೆ. ಸಾವಿರಾರು ದೀಪಗಳನ್ನ ಬೆಳಗಿಸಿ ದೇವರ ಆರಾಧನೆ ನಡೆಯುತ್ತೆ. ಸೂರ್ಯನ ಬೆಳಕು ಹರಿಯುವ ಮುನ್ನವೇ ಚಳಿಗಾಲದ ಈ ಹಿತವಾಗುವ ವಾತಾವರಣದಲ್ಲಿ ಈ ಅನುಪಮ ಗಳಿಕೆಯನ್ನು ಅನುಭವಿಸುವುದೊಂದೇ ಒಂದು ವಿಶಿಷ್ಟ ಅನುಭವ. ಅಶ್ವಯುಜ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಈ ಅಪರೂಪದ ಪೂಜೆಯನ್ನ ನೋಡಬಹುದು. ಪಕ್ಷಿ ಜಾಗರ ಪೂಜೆಯಲ್ಲಿ ನಮ್ಮ ಸ್ಥಳೀಯ ಯುವ ಪ್ರತಿಭೆಗಳಿಗೆ ಶ್ರೀಪಾದರು ಪ್ರೋತ್ಸಾಹ ನೀಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಸುಮಾರು 5:15 ಒಂದು 5 ಗಂಟೆಯಿಂದ 5:30 ಗಂಟೆವರೆಗೆ ಅಂದರೆ ಅರ್ಧ ಗಂಟೆಗಳ ಕಾಲ ಯುವ ಪ್ರತಿಭೆಗಳಿಗೆ ಕೊಳಲು, ವೀಣೆ, ವಯಲಿನ್ ಇಂಥ ಸಾಧನಗಳ ಒಂದು ವಾದ್ಯಗಳಿಗೆ ವಾದನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಟ್ನಲ್ಲಿ ಸೂರ್ಯೋದಯದ ಮುನ್ನ ಇರುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಸುವಂತಹ ಪೂಜೆಗಳಿಗೆ ಸಿಕ್ಕುವ ಫಲ ಹೆಚ್ಚು ಅನ್ನೋದು ಭಕ್ತರ ನಂಬಿಕೆ. ಉದಯ ಕಾಲದ ಈ ಪೂಜೆ ಕಂಡರೆ ದಿನವಿಡೀ ಉಲ್ಲಾಸ ಮನೆ ಮಾಡುತ್ತೆ ಅನ್ನೋದು ಅವರ ವಿಶ್ವಾಸ. ಉಡುಪಿಗೆ ಈ ತಿಂಗಳಿನಲ್ಲಿ ಬಂದ್ರೆ ಸೂರ್ಯ ಮೂಡುವ ಮುನ್ನ ಈ ಪೂಜೆಯನ್ನ ಕಾಣಲು ಮರೆಯಬೇಡಿ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24/7 ಉಡುಪಿ.